ಸ್ಥಳೀಯಾಡಳಿತ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನಾಂಕವಾಗಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಭಾರೀ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಬ್ಲಾಕ್ ಪಂಚಾಯತ್ಗಳಲ್ಲಿ ನಾಮಪತ್ರ ಸಲ್ಲಿಸುತ್ತಿರುವ ದೃಶ್ಯ ಕಂಡುಬಂತು. ಮಂಜೇಶ್ವರ ಗ್ರಾಮ ಪಂಚಾಯತ್ನ 21 ವಾರ್ಡ್ಗಳಿಗೆ ಹಾಗೂ ಬ್ಲಾಕ್ ಪಂಚಾಯತ್ಗಳಿಗೆ ನಾಮಪತ್ರ ಸಲ್ಲಿಕೆ ನಡೆಯಿತು. ಬಹುತೇಕ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಅವರವರ ನೇತಾರರು ಹಾಗೂ ಕಾರ್ಯಕರ್ತರ ಜೊತೆಯಾಗಿ ಆಗಮಿಸಿದ್ರು. ಇವತ್ತು ನಾಮನಿರ್ದೇಶನ ಸಲ್ಲಿಸಿದ ಪ್ರಮುಖರಲ್ಲಿ ದಿವಂಗತ ಚೆರ್ಕಳಂ ಅಬ್ದುಲ್ಲಾ ಅವರ ಪುತ್ರಿ ಮುಸ್ಲಿಂ ಲೀಗ್ ಪಂಚಾಯತ್ ಅಧ್ಯಕ್ಷೆ ಅಭ್ಯರ್ಥಿ ಮುಂತಾಜ್ ಸಮೀರಾ ನಾಮಪತ್ರ ಸಲ್ಲಿಸಿದ್ರು. ಇವರ ಜೊತೆಯಾಗಿ ಬಿಜೆಪಿ, ಎಲ್ಡಿಎಫ್, ಪಿಡಿಎಫ್, ಎಸ್ಡಿಪಿಐ ಪಕ್ಷೇತರರು ಸೇರಿದಂತೆ ಹಲವರು ನಾಮಪತ್ರವನ್ನು ಸಲ್ಲಿಸಿದ್ರು. ಬಾಕಿ